5 ಮಂದಿ ಮುಸುಕುದಾರಿ ದರೋಡೆಕೋರರ ತಂಡ ಚನ್ನರಾಯಪಟ್ಟಣ ಪ್ರವೇಶ ಮಾಡಿದ್ದಾರೆ. ತಾಲೂಕಿನ ಜನತೆ ಜಾಗರೂಕರಾಗಿ ಇರಬೇಕಾಗಿದೆ. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಗೌಡಿಗೆರೆ ಸಮೀಪದ ಕೋಡಿಬೆಳಗುಳ ರಸ್ತೆಯಲ್ಲಿ ಇರುವಂತಹ ಅಂಗಡಿಯ ದರೋಡೆಗೆ ವಿಫಲ ಯತ್ನ ನಡೆದಿದೆ. ಸೋಮವಾರ ತಡರಾತ್ರಿ 3 ಗಂಟೆಯ ಸಮಯದಲ್ಲಿ ಅಂಗಡಿಯ ರೋಲಿಂಗ್ ಶಟರ್ ಮುರಿಯುವ ಯತ್ನ ವಿಫಲವಾಗಿರುವುದು ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಜಾಗದಲ್ಲಿ ಸಾಕಷ್ಟು ಹೋಟೆಲ್ಗಳು, ಕಾಂಡಿಮೆಂಟ್ಸ್ಗಳು ಇರುವುದರಿಂದ ರಾತ್ರಿ ವೇಳೆ ಹೆದ್ದಾರಿಯ ಸಮೀಪದಲ್ಲಿ ವಾಹನಗಳನ್ನು ನಿಲ್ಲಿಸುತ್ತಾರೆ. ಇದೇ ವೇಳೆ ವಾಹನದಲ್ಲಿನ ಡೀಸೆಲ್ಗಳು ಹಾಗೂ ಪೆಟ್ರೋಲ್ಗಳು ಕಳ್ಳತನವಾಗುತ್ತವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಬಗ್ಗೆ ಪೊಲೀಸರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ವಾಹನದ ಮಾಲೀಕರು ಮತ್ತು ಚಾಲಕರು ಆರೋಪಿಸಿದ್ದಾರೆ. ಪೊಲೀಸರು ಸರಿಯಾಗಿ ಕರ್ತವ್ಯ ಮಾಡದೆ ಹೋದರೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ದೊಡ್ಡ ಅನಾಹುತ ಸಂಭವಿಸುತ್ತದೆ. ಎಚ್ಚರ ಎಚ್ಚರ ಎಚ್ಚರ.